ಪ್ರೇಮ್ ಶೆಟ್ಟಿ ಮಾಲಕತ್ವದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆರಾಧ್ಯ ಶೆಟ್ಟಿ ಅವರು, ನಾಯಕಿಯಾಗಿ ಶ್ರೇಯಾ ಅಂಚನ್, ಐಕಾನ್ ತಾರೆ ಶ್ರೀನಿಧಿ, ಉಳಿದ ಆಟಗಾರರಾಗಿ ದೀಪ್ತಿ ಎನ್.ಟಿ, ಮೋನಿಕಾ ಕ್ರೀ, ವಂದನಾ, ಶ್ವೇತಾ, ದೀಕ್ಷಾ, ನಿವೇದಿತಾ ಜೆ, ಯಶಸ್ವಿ, ಗಣ್ಯ, ಟೀಮ್ ಮ್ಯಾನೇಜರ್ ತ್ರಿಶೂಲ್ ಶೆಟ್ಟಿ, ಟೀಮ್ ಕೋಚ್ ಸುಮಿತಾ. ಇದೀಗ ನಿಮ್ಮ ಮುಂದೆ ಪ್ರೇಮ್ ಶೆಟ್ಟಿ ಬ್ರದರ್ಸ್. Bitches be like ಈಗ ತಾನೇ ಹಲೋ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡದ ಅನಾವರಣವನ್ನ ನೀವು ಕಂಡಿದ್ದೀರಾ. ಎದುರಾಳಿ ತಂಡಕ್ಕೆ ಸ್ವಾಗತವನ್ನ ಬಯಸೋಣ. ತ್ರಿಷಾ ಲಯನ್ಸ್ ತಂಡ ಮಾಲಕಿಯಾಗಿ ತ್ರಿಷಾ ಗೌಡ, ನಾಯಕಿ ಅನ್ವಿತಾ ಸಾಗರ್, ಐಕಾನ್ ತಾರೆಗಳಾಗಿ ನವ್ಯ ಪೂಜಾರಿ ಮತ್ತು ಸುಷ್ಮಿತಾ, ಉಳಿದ ಆಟ ಪ್ರತಿಭೆಗಳು ಅಪೂರ್ವ, ಐಶ್ವರ್ಯ ಆಚಾರ್ಯ, ಶ್ಯಾಮಲ, ಮೇಘನಾ, ಸರಿತಾ, ನವ್ಯ, ಸಂಜನಾ, ವೈಷ್ಣವಿ, ಕಾವ್ಯ, ಟೀಮ್ ಮ್ಯಾನೇಜರ್ ಸನಮ್ ಮತ್ತು ಟೀಮ್ ಕೋಚ್ ರಂಜನ್ ಶೆಟ್ಟಿ. ಇದೀಗ ನಿಮ್ಮ ಮುಂದೆ ಟೀಮ್ ದ್ವಿತೀಯ ತಂಡವಾಗಿ ಅಂಕಣವನ್ನ ಪ್ರವೇಶ ಮಾಡುತ್ತಿರತಕ್ಕಂತ ಮಹಿಳೆಯರ ಅದ್ವಿತೀಯ ತಂಡ ತ್ರಿಷಾ ಗೌಡ ಲಯನ್ಸ್. Hello. The officials for the match between Trisha Gowda Alliance versus Prem Shetty Panthers are as follows. Referee Harishchandra, umpires Pundalik and Ashok, scorer Ganesh, third right Sadashiva, timer Amit, assistant scorer Anand and Karthik. ತಂಡದ ಕಪ್ತಾನರಿಗೆ ಹಾಗೂ ಆಟಗಾರರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾವೆ. ನಾವು ಕರೆ ಕೊಟ್ಟ ನಿಮಿಷಗಳ ಒಳಗಾಗಿ ತಾವು ಅಂಕಣವನ್ನು ಪ್ರವೇಶ ಮಾಡತಕ್ಕದ್ದು. ಇಷ್ಟೊಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡ್ತಿರ್ಬೇಕಾದ್ರೆ ಸಮಯದ ಪರಿಪಾಲನೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ನೀವು ಸಹಕರಿಸ್ತಿರೋ ನಂಬಿಕೆಯೊಂದಿಗೆ ಯಾವುದೇ ಚರ್ಚೆಗಳಿಗೆ ಅವಕಾಶವನ್ನ ಮಾಡಿಕೊಡಬೇಡಿ. ತೀರ್ಪುಗಾರರಲ್ಲಿ ಕೇವಲ ನಾಯಕ ಅಥವಾ ನಾಯಕಿಗೆ ಮಾತ್ರ ಮಾತನಾಡುವ ಅವಕಾಶ. Ten, 9, 8, 7, 6, 5, 4, 3, 2, Khel Kabaddi! ಸೆಲೆಬ್ರಿಟಿ ಕಬಡ್ಡಿ ಲೀಗಲ್ಲಿ ಮಹಿಳಾ ವಿಭಾಗದ ಮೊದಲ ಸ್ಪರ್ಧೆ ಕೆಲವೊಂದು ದಿನಗಳಿಂದ ಪೂರ್ವ ತಯಾರಿಯನ್ನು ನಡೆಸಿ ಪ್ರತಿ ತಂಡಗಳಲ್ಲೂ ಕೂಡ ಸೆಲೆಬ್ರಿಟಿಗಳ ಜೊತೆಯಲ್ಲಿ ಕಾಲೇಜ್ ವಿದ್ಯಾರ್ಥಿನಿಗಳು ಕೂಡ ಜೊತೆ ಸೇರುವಾಗ ಒಂದು ಅರ್ಥಪೂರ್ಣ ಕಬಡ್ಡಿ ಪಂದ್ಯಾಟ ಇದೀಗ ಆರಂಭಗೊಂಡಿರುತ್ತದೆ. ಯಶಸ್ವಿನಿ ದಾಳಿಯಲ್ಲಿ ವಿಕಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸಿಖಿಯಲ್ನಲ್ಲಿ ಇದೀಗ ದಾಳಿಯಲ್ಲಿ ಮೊದಲ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಇದೆ ತ್ರಿಷಾ ಗೌಡ ಲಯನ್ಸ್. I repeat it again for the first match in male section, Birur Tigers and AB Network Knights immediately reported the entrance of the court.
Team Birware Tigers and AB Network Knights. ಬಹಳಷ್ಟು ಸುಂದರವಾದಂತಹ ಟ್ಯಾಕಲ್, ಅದ್ಭುತವಾದಂತಹ ಹಿಡಿತ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ಇತ್ತ ನಡುವೆ ಸೆಂಟರ್ ಲೈನ್ ಬಹಳಷ್ಟು ಸಮೀಪ ಟ್ಯಾಕಲ್ ಆಗಿದ್ದಾರೆ. ನಿಧಿ ಇವರು ಅಂಕ ತ್ರಿಷಾ ಗೌಡ ಬ್ಲೇಸ್ ಲಯನ್ಸ್ ಪರವಾಗಿ. ಓ ರಿಯಲಿ ಇಟ್ ಇಸ್ ಅ ನೆಕ್ ಟು ನೆಕ್ ಡಿಫೆಂಡರ್ಸ್ ಗೇಮ್. ಪ್ರತಿರೋಧ ವಿಭಾಗ ಎರಡು ಕಡೆಗಳಲ್ಲಿ ಪ್ರಬಲವಾಗಿದೆ. ಮತ್ತೆ ಟ್ಯಾಕಲ್, ಅಲ್ಲಿ ಟ್ಯಾಕಲ್, ಇಲ್ಲಿ ಟ್ಯಾಕಲ್, ಟ್ಯಾಕಲ್ಗಳ ಮಳೆ, ಸುರಿಮಳೆ. ಪ್ರತಿ ತಂಡದಲ್ಲೂ ಕೂಡ ಡಿಫೆಂಡರ್ಗಳ ಮೇಲ್ಕೈಯನ್ನ ನಾವು ನೋಡಬಹುದು. ಮತ್ತೆ ಸುಷ್ಮಿತಾ,
They are the chief guest for the first match in court 1 for the men's section. They are the chief in Du Bois group. So, respected Dixon and next Maxine, thank you. And finally, RK Tigers keeper won the toss. ಮಹಿಳಾ ವಿಭಾಗದಲ್ಲಿ 12-10 ಪ್ರೇಮ್ ಶೆಟ್ಟಿ 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮತ್ತೆ 3 ಅಂಕ ಅಂತರ 5ಕ್ಕೆ ಏರಿಕೆ ಕಂಡಿದೆ. 15-10 ರೈಟ್ ನೋ ಎಸ್ 15-10 ಇನ್ ದ ಫೇವರ್ ಆಫ್ ಪ್ರೇಮ್ ಶೆಟ್ಟಿ. ತಾವು ದಯವಿಟ್ಟು ಹಸ್ತಲಾಘವ ನೀಡಿ ಈ ತಂಡದ ಆಟಗಾರರಿಗೆ ಶುಭಾಶಯವನ್ನ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಎರಡು ತಂಡದ ಸದಸ್ಯರು ಚಪ್ಪಾಳೆಯ ಮುಖಾಂತರ ಪಂದ್ಯಕ್ಕೆ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಹದಿನಾರು 10 16-10 ಪ್ರೇಮ್ ಶೆಟ್ಟಿ ತಂಡ 6 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮಹಿಳಾ ಅಂಕಣದಲ್ಲಿ ನಾವು ಕಾಣಬಹುದಾಗಿದೆ. ಇತ್ತ ನಡುವೆ ಬಾಯಾರಿಕೆಗಾಗಿ ಟೀ ಹಟ್ ತೆರೆದಿರುತ್ತದೆ. ಈ ಒಳಾಂಗಣದ ಅತಿ ಹತ್ತಿರ ಟೀ ಹಟ್ ಇದೆ. ಅದರ ಸದ್ಬಳಕೆಯನ್ನು ಮಾಡಬೇಕಾಗಿ ಸಮಸ್ತರಲ್ಲಿ ಅಪೇಕ್ಷೆ ಮೇರೆಗೆ ಇದೀಗ ದ್ವಿತೀಯ ಅವಧಿ ಆರಂಭವಾಗಿದೆ. ಮಹಿಳಾ ವಿಭಾಗದ ದ್ವಿತೀಯ ಅವಧಿ 6 ಅಂಕಗಳ ಹಿನ್ನಡೆಯಲ್ಲಿ ತ್ರಿಷಾ ಗೌಡ ಬ್ಲೇಸ್ ಲಯನ್ಸ್. ಬೇರೂರುಕೊಡ್ಲ ತಂಡದ ದಾಳಿಗಾರ ತನ್ನ ಮೊದಲ ದಾಳಿಯಲ್ಲಿ ಅಂಕ ಗಳಿಕೆಗಾಗಿ ಪ್ರಯತ್ನವನ್ನು ಕಂಡುಕೊಂಡ್ರೆ ಅಂಕಗಳ ಮುನ್ನಡೆಯಲ್ಲಿದೆ ಎವಿ ನೆಟ್ವರ್ಕ್ ನೈಟ್ಸ್. ತಂಡದ ಮುನ್ನಡೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂತ ನಿಧಿ ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಪ್ರಮುಖ ತೀರ್ಪುಗಾರರು ಈ ಪಂದ್ಯಾವಳಿಯನ್ನ ನಿರ್ವಹಿಸುತ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಪ್ರೇಮನಾಥ್ ಉಳ್ಳಾಳ್ ಸರ್ ನಮ್ಮ ಜೊತೆ ಇದ್ದಾರೆ. ಶ್ರೀ ಮೋನಪ್ಪ ಸರ್ ಇದ್ದಾರೆ. ಮೊದಲಾದ ಹಿರಿಯರ ಉಪಸ್ಥಿತಿಯಲ್ಲಿ ಕಬಡ್ಡಿ ಕಲರವ. This is the second call to Phoenix Titans versus ಕಿಶೋರ್ ಕೊಟ್ಟಾರಿ ವಾರಿಯರ್ಸ್ ಇನ್ ಮೆನ್ ಸೆಕ್ಷನ್. ಪುರುಷರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಫೈನೆಕ್ಸ್ ಟೈಟನ್ಸ್ ವರ್ಸಸ್ ಹಾಗೂ ಕಿಶೋರ್ ಕೊಟ್ಟಾರಿ ರಯನ್ಸ್. ಈ ಎರಡೂ ತಂಡಗಳಿಗೆ ಇದು ಪ್ರಥಮ ಕಾರ್ಯ. ಎರಡೂ ತಂಡದ ನಾಯಕರು ತಮ್ಮ ತಂಡಗಳನ್ನು ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅಂಕ ತರಲೇಬೇಕಾದ ಒತ್ತಡದಲ್ಲಿ ದಾಳಿ ಮಹಿಳಾ ಅಂಕಣದಲ್ಲಿ ಬೇರೂರು ಕೊಡ್ಲ ಗರ್ಜನೆಯನ್ನ ಆರಂಭಿಸಿದೆ. ಮೊದಲಾರ್ಧದಲ್ಲಿ ತನ್ನ ದಾಳಿಯಲ್ಲಿ ಅನುಭವದ ದಾಳಿಯೊಂದಿಗೆ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದ್ದ ಬೇರೂರು ಕೊಡ್ಲ ಮ್ಯಾಂಗ್ಳೂರ್. ತ್ರಿಷಾ ಗೌಡ ಮಹಿಳಾ ಅಂಕಣದಲ್ಲಿ ಪಂದ್ಯಕ್ಕೆ ಮರಳುವ ಸಂದೇಶವನ್ನು ರವಾನಿಸುತ್ತಾ ಇದೀಗ ಪ್ರಮುಖ ದಾಳಿಯಲ್ಲಿ ಜೆಸಿ ನಂಬರ್ 18 ಪ್ರೇಮ್ ಶೆಟ್ಟಿ ತಂಡದ ದೀಕ್ಷಿತ ದಾಳಿಯಲ್ಲಿ ಅಂಕಗಳ ಕಡೆ ಗಮನ ಕೊಟ್ಟಲ್ಲಿ ಮಹಿಳಾ ಪಂದ್ಯದಲ್ಲಿ 16-12 4 ಅಂಕಗಳ ಮುನ್ನಡೆಯಲ್ಲಿ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ಅಂಕ ಗಳಿಕೆಯಲ್ಲಿ 2-2 ಸಮಬಲದಲ್ಲಿದೆ. ಪುರುಷರ ವಿಭಾಗದಲ್ಲಿ ಎವಿ ನೆಟ್ವರ್ಕ್ ನೈಟ್ಸ್ ವಿರುದ್ಧವಾಗಿ ತನ್ನ ಭದ್ರವಾದ ಬುನಾದಿಯಲ್ಲಿದೆ ಎವಿ ನೆಟ್ವರ್ಕ್ ನೈಟ್ಸ್ ಈ ಬಾರಿ.
ಅಂಕ ಗಳಿಕೆಯಲ್ಲಿ ಯಶಸ್ಸನ್ನ ಕಂಡುಕೊಂಡಂತ ಚೆಸ್ ನಂಬರ್ 11 ಶಾನ್ ಈ ಭಾರಿ ದಾಳಿಯಲ್ಲಿ ರೈಡರ್ ಈಸ್ ಔಟ್. ಇಲ್ಲಿ ಮಹಿಳಾ ಅಂಕಣದಲ್ಲಿ ಮತ್ತೊಂದು ಅಂಕ ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡಕ್ಕೆ ಅಂತರ 5ಕ್ಕೆ ಏರಿಕೆ ಕಂಡಿದೆ. ಇದೀಗ ನಿಧಿ ಶಾನ್ ಸತತವಾಗಿ ಬೋನಸ್ಗಳೆಲ್ಲ ಬೇಟೆಯಾಡ್ತಾ ಇದ್ರ. ನವ್ಯಶ್ರೀ ತ್ರಿಷಾ ಗೌಡ ಈ ನಡುವೆ ಹಿನ್ನಡೆಯಲ್ಲಿರತಕ್ಕಂತಹ ತ್ರಿಷಾ ಗೌಡ ಪರವಾಗಿ ಬೋನಸ್ ಪ್ರಯತ್ನ. ಥರ್ಡ್ ರೈಟ್ ಪ್ರೇಮ್ ಶೆಟ್ಟಿ ಕಡೆಯಿಂದ ಮಹಿಳಾ ಅಂಕಣದಲ್ಲಿ ಡೂ ಆರ್ ಡೈ. ಥರ್ಡ್ ರೈಟ್ ಮತ್ತೆ ನವ್ಯಶ್ರೀ ಕಳೆದ ದಾಳಿಯಲ್ಲಿ ಬೋನಸ್ ಅಂಕವನ್ನ ಪಡೆದುಕೊಂಡಂತಹ ನವ್ಯಶ್ರೀ ಬಾರಿ ಯಶಸ್ಸನ್ನ ಕಂಡಿದ್ದ 2 ಅಂಕಗಳು. ತ್ರಿಷಾ ಗೌಡ ಬೋನಸ್ಗಾಗಿ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಶರಣ್ ಎವಿ ನೆಟ್ವರ್ಕ್ಸ್ ನೈಟ್ಸ್ ತಂಡದ ಪರವಾಗಿ ತನ್ನ ದಾಳಿಯ ಮೊದಲ ದಾಳಿಯಲ್ಲಿ ಅಂಕ ಗಳಿಕೆಗಾಗಿ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. in men's court. Last 5 minutes to go to full time. ಮಹಿಳಾ ಅಂಕಣದಲ್ಲಿ ಕೊನೆಯ 5 ನಿಮಿಷಗಳ ಅವಧಿ 18-15. 18-15 in the favor of ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ನಿಧಿ ಸತತವಾಗಿ ದಾಳಿಯನ್ನ ಸಂಘಟಿಸಿದಂತಹ ಪ್ರೇಮ್ ಶೆಟ್ಟಿ ತಂಡದ ನಿಧಿ 6-2 ಎಂಬ ಅಂಕ ಗಳಿಕೆಯಲ್ಲಿ ಮುನ್ನಡೆಯಲ್ಲಿದೆ. ಎಬಿ ನೆಟ್ವರ್ಕ್ ನೈಟ್ಸ್ ಈ ಬಾರಿ ಶಾನ್ ದಾಳಿಯಲ್ಲಿದ್ದಾರೆ. ವಿಶ್ರಾಂತಿಯ ಕೋರಿಕೆ. ಏಳು 2 ಎಂಬ ಅಂಕ ಗಳಿಕೆಯಲ್ಲಿದೆ. 5 ಅಂಕಗಳ ಮುನ್ನಡೆಯಲ್ಲಿ ಎಬಿ ನೆಟ್ವರ್ಕ್ ನೈಟ್ಸ್. ಥರ್ಡ್ ರೈಟ್ ಮಹಿಳಾ ಅಂಕಣದಲ್ಲಿ ಥರ್ಡ್ ರೈಟ್ ಆಶಾ ಲತಾ. ಥರ್ಡ್ ರೈಟ್ ಮತ್ತೆ ಥರ್ಡ್ ರೈಡ್ ಪುರುಷರ ಅಂಕಣದಲ್ಲಿದು ಥರ್ಡ್ ರೈಡ್. ಮಾಡು ಇಲ್ಲವೇ ಮಡಿ ಅನ್ನುವ ಇಲ್ಲಿ ಮಹಿಳಾ ಅಂಕಣದಲ್ಲೂ ಕೂಡ ಥರ್ಡ್ ರೈಟ್. ಹಾಗಾದ್ರೆ ಎರಡೂ ವಿಭಾಗದಲ್ಲೂ ಕೂಡ ಸಂದಿಗ್ಧ ಪರಿಸ್ಥಿತಿಯನ್ನು ಅನುಭವಿಸ್ತಿದೆ. ಸೂಪರ್ ಟೇಕಲ್ ಇಸ್ ಆನ್ ಇನ್ ವುಮೆನ್ ಸೆಕ್ಷನ್. ಸುಷ್ಮಿತಾ ಒಂದು ಅಂಕ. ಯಶಸ್ವಿ ದಾಳಿಗಾರ ಶಾನ್ ದಾಳಿಯಲ್ಲಿ ಅದರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 18-17 in the favor of Prem. Panthers leading by 1 point. This occasion Padnenma sama. ಮಹಿಳಾ ವಿಭಾಗದಲ್ಲಿ ಸಮಬಲವಾದರೆ ಪುರುಷರ ವಿಭಾಗದಲ್ಲಿ ಹೋರಾಟದ ಕಾವು ಏರಿಕೆಯನ್ನ ಪಡೆದುಕೊಳ್ಳುತ್ತಾ ಇದೆ. ಪಂದ್ಯ ಮುಂದುವರಿಯುತ್ತಾ 18-18 ಸಮಬಲದಲ್ಲಿ ತ್ರಿಷಾ ಗೌಡ ಲಯನ್ಸ್ ಮತ್ತು ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್. ಇದೀಗ ಆಲ್ ಔಟ್ ಆಗಿದ್ದಾರೆ. ಮುನ್ನಡೆಯಲ್ಲಿ ತ್ರಿಷಾ ಗೌಡ ಪ್ರಾಯಶಃ ಮೊದಲ ಬಾರಿಗೆ ಈ ಪಂದ್ಯಾವಳಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ತ್ರಿಷಾ ಗೌಡ ಲಯನ್ಸ್ ಶಾನ್ ದಾಳಿಯಲ್ಲಿದ್ದಾರೆ. ಇಲ್ಲಿ ಸತತವಾಗಿ ಇದೀಗ ಒಟ್ಟು ಅಂಕಗಳು 21-18. 21-18 in the favor of ತ್ರಿಷಾ ಗೌಡ ಬ್ಲೇಸ್ ಲಯನ್ಸ್. ಶರಣ್ ದಾಳಿಯಲ್ಲಿದ್ದಾರೆ. ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಎಬಿ ನೆಟ್ವರ್ಕ್ಸ್ 16-5 ಎಂಬ ಅಂಕ ಗಳಿಕೆಯಲ್ಲಿದೆ. ನವ್ಯಶ್ರೀ ತ್ರಿಷಾ ಗೌಡ ಪರವಾಗಿ
ಕೊನೆಯ 2 ನಿಮಿಷಗಳ ಅವಧಿ ಮಹಿಳಾ ಅಂಕಣದಲ್ಲಿ 21-18 21-17. ಇಲ್ಲಿ ಒಂದೊಮ್ಮೆ ಪರ್ದೀಪ್ ನರ್ವಾರನ್ನ ನೆನಪಿಸಿದಂತಹ ಸಂದರ್ಭ ಒದಗಿಸಿ ಬಂದಿತ್ತು. ಪ್ರೇಮ್ ಶೆಟ್ಟಿ ಪ್ಯಾಂಥರ್ಸ್ ತಂಡದ ಹಿಡಿತ ಇದೀಗ ದ್ವಿತೀಯ ಅವಧಿಯಲ್ಲಿ ಸಡಿಲಗೊಳ್ಳುತ್ತಾ ಇದೆ. ತ್ರಿಷಾ ಗೌಡ ಬ್ಲೇಸ್ ಲಯನ್ಸ್ ಮುನ್ನಡೆಯನ್ನ ಮುಂದುವರಿಸುತ್ತಾ 22-18 22-18. ಇಲ್ಲಿ ಪ್ರಥಮಾರ್ಧದ ಆಟ ಮುಕ್ತಾಯವನ್ನ ಕಂಡುಕೊಳ್ಳುತ್ತಾ ಇದೆ. ಪ್ರಥಮಾರ್ಧದ ಬಳಿಕ 17-5 ಎಂಬ ಅಂಕ ಗಳಿಕೆಯಲ್ಲಿದೆ. 17-5 ಇನ್ ಫೇವರ್ ಆಫ್ AB ನೆಟ್ವರ್ಕ್ ನೈಟ್ಸ್. Do or die right from Trisha Gowda, Blaze Lions. Last minute, Sushmita. Last minute of the game. 17-5 ಎಂಬ ಅಂಕ ಗಳಿಕೆಯಲ್ಲಿ ಪ್ರಥಮಾರ್ಧವನ್ನು ಮುಗಿಸಿಕೊಳ್ಳುತ್ತಾ ಇದೆ. ಇನ್ನು ದ್ವಿತೀಯ ಪುರುಷರ ವಿಭಾಗದ ಪಂದ್ಯಕ್ಕಾಗಿ ಕಿಶೋರ್ ಶೆಟ್ಟಿ ರೈನೋಸ್ ವಿರುದ್ಧವಾಗಿ ಫೀನಿಕ್ಸ್ ಟೈಟನ್ಸ್ ಮುಂದಿನ ಹನಾಹನಿಗಾಗಿ ತಾವು ಸಿದ್ಧರಾಗಿ. ಅಂಕ ಪಡೆಕೊಳ್ಳಲಾಗಿದೆ. 23-19 23-19 Trisha Gowda leading by 4 points. ಮೊದಲ ಮಹಿಳಾ ವಿಭಾಗದ ಸ್ಪರ್ಧೆ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದಾವೆ. 17-5 ಎಂಬ ಅಂಕ ಗಳಿಕೆಯಲ್ಲಿದೆ. ಇಲ್ಲಿ 4 ಅಂಕಗಳ ಮುನ್ನಡೆಯಲ್ಲಿ ತ್ರಿಷಾ ಗೌಡ ಬ್ಲೇಸ್ ಲಯನ್ಸ್. 17-5 AB ನೆಟ್ವರ್ಕ್ 17, Hello, ಬಿರುವರಿಕುಡ್ಲ 5. Hello, this is the last and the final call to Biruvarekudla Challengers versus RR Warriors in women's section. ಮಹಿಳಾ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಬಿರುವರೆಕುಡ್ಲ ಚಾಲೆಂಜರ್ಸ್ ಹಾಗೂ RR Warriors ಈ 2 ತಂಡಗಳಿಗೆ ಅಂತಿಮ ಕರೆ. ವಾರಿಯರ್ಸ್ 2 ಮಹಿಳಾ ತಂಡಗಳು ಕೂಡಲೇ ಕಬಡ್ಡಿ ಅಂಗಣ